ಶ್ರೀ ವಾಸುದೇವ ಪೊನ್ನಕ್ಕ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ ನಂತೂರು ಪದವು ವಕ್ರತುಂಡ ಮಹಾಕಾಯ ಸಿನಿ ಕ್ರಿಯೇಷನ್ಸ್ ಹಾಗೂ ಆರ್ಪಿ ಕ್ರಿಯೇಷನ್ನ ಬಾರ್ಡರ್ ತುಳು ಟೆಲಿಮೂವಿಯ ಉದ್ಘಾಟನಾ ಮತ್ತು ಪ್ರಥಮ ಪ್ರದರ್ಶನ ಕಾರ್ಯಕ್ರಮವು ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಜನವರಿ 5ರಂದು ನಡೆಯಲಿದೆ. ಕಾರ್ಯಕ್ರಮವನ್ನು ಉಡುಪಿ ವಿಭಾಗ ಅಂಚೆ ಅಧೀಕ್ಷಕ ನವೀನ್ ಚಂದ್ರ ಎಂ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ರಂಗಕರ್ಮಿ, ಚಲನಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ವಿಜಯ್ ಕುಮಾರ್ ಕೊಡ್ಯಾಲ್ಬೈಲ್, ನ್ಯಾಯವಾದಿ ದೀನನಾಥ್ ಶೆಟ್ಟಿ, ಸೈಮಾ ಪ್ರಶಸ್ತಿ ಪುರಸ್ಕೃತ ಪ್ರಕಾಶ್ ಕೆ ತೂಮಿನಾಡು, ಮನೋತಜ್ಞೆ ಎಂ ಸುನೀತಾ ಬಿ ಪ್ರಭು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೂಲ್ ಗೈಸ್ ತಂಡದಿಂದ ನೃತ್ಯ, ಸುಪ್ರಸಿದ್ಧ ಗಾಯಕರಿಂದ ಸಂಗೀತ, ಸಚಿನ್ ಕುಂಬ್ಳೆ ಮತ್ತು ತಂಡದಿಂದ ನೃತ್ಯ ಹಾಗೂ ಬೇಬಿ ಆರಾಧ್ಯಳ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ರಜನಿ ಮೋಹನ್ ಪ್ರಸಾದ್ ನಿರ್ಮಾಣದ ಬಾರ್ಡರ್ ತುಳು ಟೆಲಿಮೂವಿಯನ್ನ ತುಳುನಾಡ ಕಲಾಬ್ರಹ್ಮೆ ಜಿಎ ಬೋಳೂರು ನಿರ್ದೇಶಿಸಿದ್ದಾರೆ. ಇನ್ನು ಈ ತುಳು ಟೆಲಿಮೂವಿಯಲ್ಲಿ ಹಿರಿಯ ಕಲಾವಿದರಾದ ರಮೇಶ್ ರೈ ಕುಕ್ಕುವಳ್ಳಿ, ಸುನೀತಾ ಎಕ್ಕೂರು, ಡಾಕ್ಟರ್ ಅಶೋಕ್ ಕಾಸರಗೋಡು, ಶಿಲಾಲ್ ರೈ, ಕೌಶಿಕಾ ಎಲ್ ಶೆಟ್ಟಿ ಸೇರಿದಂತೆ ಹಲವು ಹೊಸ ಪ್ರತಿಭೆಗಳ ಅಭಿನಯದಲ್ಲಿ ಚಿತ್ರ ಮೂಡಿಬಂದಿದೆ. ನನ್ನ ಜಾಗಿಂಗ್ ಅಂತಂದ और ऐसे लॉयर तो इसी तरह की बड़ी बड़ी बातें करते रहते हैं. ನಿಖಿಲೊಟ್ಟಿಗೆ ಎಂಕ್ಲೆಲ್ಲ ಸೇರ್ಪಾನೆ ಅವೇ ಎಡ್ಡೆ ಮನಸ್ಸು. ಯಾನ್ ನಿಕ್ಲಿಗೆ ಲೀಗಲ್ ಒಪಿನಿಯನ್ ಕೊಡೋದು. ಆತನನ್ನ ನೀವು ಹೇಗೆ ಅರೆಸ್ಟ್ ಮಾಡಿದ್ರಿ ಸರ್? ಇದು ಮಂಗಳೂರು ಪೊಲೀಸ್. दादा